ಚಿತ್ರತಂಡದೊಂದಿಗೆ ಆಚರಿಸಿದ ರೂಪೇಶ್ ಶೆಟ್ಟಿ. ಸರ್ಕಸ್ ತುಳು ಚಿತ್ರವನ್ನು ದೇಶ ವಿದೇಶಗಳ 124ಕ್ಕಿಂತಲೂ ಅಧಿಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿ 25ನೇ ದಿವಸ ಪೂರೈಸುವ ಸಂದರ್ಭ ಚಿತ್ರತಂಡದೊಂದಿಗೆ ಸಕ್ಸಸ್ ಮೀಟ್ ಆಚರಿಸುತ್ತಾ ಚಿತ್ರಕ್ಕೆ ಬೆಂಬಲ ನೀಡಿ ಕನ್ನಡ ಚಿತ್ರಗಳಿಗೆ ನೀಡುವ ಆದಾಯದ ಶೇಕಡವನ್ನು ಭಾರತ್ ಸಿನಿಮಾಸ್ ನೀಡಿರುವುದು ತುಳು ಚಿತ್ರರಂಗಕ್ಕೆ ನೀಡಿರುವ ದೊಡ್ಡ ಮಟ್ಟದ ಸಹಕಾರ ಎಂದು ತಿಳಿಸಿ, ಚಿತ್ರಕ್ಕೆ ಹಾಕಿರುವ ಬಂಡವಾಳ ಕೂಡ ವಾಪಸ್ ಸಿಕ್ಕಿರುವ ಖುಷಿಯನ್ನು ಮಾಧ್ಯಮಗಳ ಮೂಲಕ ನಟ ನಿರ್ದೇಶಕ ರೂಪೇಶ್ ಶೆಟ್ಟಿ ಹಂಚಿಕೊಂಡರು. ಸಕ್ಸಸ್ ಮೀಟ್ ದಾಯದಿ ಒಂದಿಲ್ಲ ಬಂದಾಗ ನಿಖಿಲ ನಮ್ಮ ಏಪಲ ರಿಲೀಸ್ಗೆ ತುಂಬ ನಾನು ನಮ್ಮ ಪ್ರೆಸ್ ಮೀಟ್ ಮಾಡ್ಕೊ ಸಪೋರ್ಟ್ ಮಂತ್ಲಿ ಎಂಗ್ಲಿಗಂತ ಸಿನಿಮಾಗೆ ಎಂದರೆ ಹೆಲ್ಪ್ ಮಂತ್ಲಿ ಅವು ಒಂದು ಬಟ್ ಏಪಲ ದಾದಾಪುಡು ಸಿನಿಮಾ ಇಟ್ಟೇ ಪಕ್ಕ ಎಪ್ಪನ 100 ದಿನ ಫಂಕ್ಷನ್ ಮಾತ್ರ ನಿಖಿಲ ಲೆಪ್ಪನಮ್ಮ ಬಟ್ ಈ ಸಲ ಅಂದ ಆದ ಇನಿಯತ್ತು ಎಂದಿದ್ದೀನಿ ನಾನು ಮುರಣಿ ಎಂದಿದೆ ಯಾಕಂದ್ರೆ ಈ ಸಲ ನಮ್ಮ ಬಜೆಟ್ ಒಂಚೂರು ಜಾಸ್ತಿ ಇದ್ರು 1.5 ಕೋಟಿ ತುಳು ಸಿನಿಮಾಗನ್ ಪಾಡೋನ್ ಬಣ್ಣ ಇಟ್ಟದ ಕಾಲಡ್ ನಂಗೆ ಒವೇ OTT ರೈಟ್ಸ್ ಇದ್ದು ಒವೇ TV ರೈಟ್ಸ್ ಇದ್ದೆ ಕನ್ನಡದ ಕತೆ ಬೇತೆ ಅದು ನನ್ನ ಬೇತೆ ಲ್ಯಾಂಗ್ವೇಜ್ ಕತೆ ಬೇತೆ ಸಿನಿಮಾ ಈ ಲೆವೆಲ್ ಇಟ್ಟ ಮಲ್ಲ ಕೋಟಿ TV ರೈಟ್ಸ್ ಬರ್ಕೊಂಡು OTT ರೈಟ್ಸ್ ಬರ್ಕೊಂಡು ನಂಗೆ ಇಟ್ಟಲ್ಲ ₹1 ಬರೋದು ಫುಲ್ ಥಿಯೇಟರ್ ಮಾತ್ರ ಅಂಚಪ್ಪನಾಗ ನಾನು ಮುರಣಿದ ಪ್ರೆಸ್ ಮೀಟ್ ಬಗ್ಗೆ ಎನ್ನಿದ್ದೇನೆ ಈಗ ಲಾಸ್ಟ್ ಮಲ್ಲ ಸಪೋರ್ಟ್ ಮಲ್ದಿದ್ದಾರೆ ಸುಮಾರು ಜನ ಬಂದಿದ್ದಾರೆ ಸಿನಿಮಾಗೆ ಅಂದ್ರೆ ಮಲ್ಲ ಕಾರಣ ಪ್ರಮೋಷನ್ ಅನ್ನು ಸಿನಿಮಾದ ಒಟ್ಟಿಗೂ ಅದಕ್ಕೆ ಕಾರಣ ಏನಂತ ನಿಖಿಲ್ ಸೊ ಏನಂತ ಬ್ಯಾಂಗ್ಳೂರ್ ಪ್ರೆಸ್ ಮೀಟ್ ಮಾಡ್ತಾ ಮೂಲು ನಿಖಿಲಿಗೆ ಆ ಖುಷಿನ ಪಟ್ಟಿದ್ದ ನಾವು ಮಲ್ಲ ಅನ್ಯಾಯ ಯಾಕೆ ನಿಖಿಲ್ಡ ನಮ್ಮ ರಿಲೀಸ್ಗೆ ತುಂಬಾ ಹೆಲ್ಪ್ ಕೇಳುವ ನಿಖಿಲ್ ಹೆಲ್ಪ್ ಮಾಡಿದ್ರೆ ಸಿನಿಮಾ ಗೆಂದುಡು ಅದಕ್ಕೆ ಒಂದು ಏಪ ನಮ್ಮ ಪಾಟ್ನಾಗ ಹಾಸನಕ್ಕೆ ರಿಕವರ್ ಆಗ್ಬಿಟ್ಟು ಆನೆ ನಿಖಿಲ್ ಎತ್ತಿದ ಥ್ಯಾಂಕ್ಸ್ ಮಾಡೋದು ನಿಖಿಲಿಗೆ ಐಕ್ ಸಕ್ಸಸ್ ಮೀಟ್ ಇಂದ ಮಲ್ದಿನಿ ಐದರ್ಥ ನಮ್ಮ ಮಲ್ಲ ಲಾಭ ಆತನು ತಾನೇ ಎಲ್ಲ ಬಲ್ಪಡು ಸುಮಾರು ದಿನ ಅಂದ್ರೆ ದೇವ್ರ ದೇವತೆ ಒಂದು ಪಾಡಿನ ಬಜೆಟ್ ಆದವು ನಾವು ಎಂಗ್ಲಿಗೆ ಬಾರಿ ಮಲ್ಲ ಯಾಕೆ ಇತ್ತ ಕಾಂತಾರ ಅಂತ ಬಂದ್ಬಿಟ್ಟು ಸಿನಿಮಾನ ಬುಡ್ನಾಡ ಒವೇ ಸಿನಿಮಾಗಳ ಕರಿನ 1.5 ವರ್ಷ ರಾಜ್ ಸೌಂಡ್ ತುಳು ಬಂದಾಗ ರಾಜ್ ಸೌಂಡ್ ಸಾಯ್ಬೇಕ ಒವೇ ಸಿನಿಮಾಗಳ ಜನ ಬೈಜಿ ಥಿಯೇಟರ್ಗೆ ಮಲ್ಟಿಪ್ಲೆಕ್ಸ್ ಆದಪ್ಪ ಸಿಂಗಲ್ ಥಿಯೇಟರ್ ಆದಪ್ಪು ಅಂಜಪ್ಪನಾಗ ಹೆಂಗೆ ಕಾನ್ಫಿಡೆನ್ಸ್ ಇತ್ತು ಸಿನಿಮಾದ ಕಾನ್ಫಿಡೆನ್ಸ್ ಉಪ್ಪುಣೆ ಆಡ ಪೋಡಿಗೆ ಆತ ಇರ್ತೇನೆ ನಮ್ಮ ಇತ್ತು ಮಲ್ಲಡ್ ಪ್ರಚಾರ ದಯ ಅಂತ ಪಂಡ ಪೋಡಿಗೆ ಇರ್ತೇನೆ ನಾನು ಬಿಗ್ ಬಾಸ್ ಇಟ್ಲಿ 5 ತಿಂಗಳು ಹೆಂಗೆ ಐಡಿಯಲ್ ಇದ್ದಾನೆ ಆದ ಒಂದು ಜನ ದಯ ಬರೋದು ನಿಂತೀರಿ ಸಿನಿಮಾದ ಸ್ಥಿತಿಗತಿದಾದ ನಿಂಗೆ ಐಡಿಯಾ ಇದ್ದಾನೆ ಪಂಚಾಯತ್ ಏನೊಂದು ಬ್ಲಾಂಕ್ ಇತ್ತು ಜನ ಬರೋದು ಇಲ್ಲರ ಎಕ್ಸಾಕ್ಟ್ಲಿ ಕಾಂತಾರ ಹಿಂಗೆ ಗೊತ್ತು ಯಾವಲ ಇತ್ತೆ ಸೇಫ್ ಜನ ಬೈದ್ರೆ ಹೆಂಗೆ ಜೊತೆ ಹೆಂಗೆ ಐಡಿಯಾ ಇದ್ದಾನೆ ಪಂಚಾಯತ್ ಪ್ರಮೋಷನ್ ಮಲ್ತ ಪ್ರಮೋಷನ್ ರೀಚ್ ಆಂಡ್ ಐದು ಮಲ್ಲ ಕಾರಣ ನಿಖಿಲ್ ಥ್ಯಾಂಕ್ಸ್ ಮಾಡ್ರೆ ನಾನು ಈ ಸಕ್ಸಸ್ ಮೀಟ್ ಇದ್ದೀನಿ ಸೊ ಇತ್ತ ಪ್ರೌಡ್ಲಿ ಅನ್ಪನೋಲಿ ಒಂದು ಧೈರ್ಯ ಅನ್ಪನೋಲಿ ನಾನು ಪ್ರೊಡ್ಯೂಸರ್ ನಕಲ್ದ ದಾದ ಬಂದಿದ್ದೆ ಫಸ್ಟ್ ದಿನ ಲಾಭದ ಹೆಂಗ್ ಗೊತ್ತು ಬಟ್ ಪಾಡಿನಂತ ರೆಸ್ಪಾನ್ಸಿಬಿಲಿಟಿ ನಾನು ಎಂಚಲ್ಲ ಮುಂಚೆ ದೆಪ್ಪದು ಬರ್ಕೊಂಡು 8 ಬಜೆಟ್ ಸಿನಿಮಾ ಅಲ್ಬೇಕಾದ್ರೆ ಆ ಪಾತ್ರ ನಾನು ಹೊರಿಪಾದೆ ಇದಕ್ಕೆ ಪ್ರೊಡ್ಯೂಸರ್ ನಕಲ್ ಸೇಫ್ ಆಗ್ತೀರ ಅವೇ ಹೆಂಗಲ್ಲ ಮಲ್ಲ ಸಕ್ಸಸ್ ಸೈಕ್ಯಾನ್ ಥ್ಯಾಂಕ್ಸ್ ಮಾಡ್ರಿ ಪತ್ರಿಕಾಗೋಷ್ಠಿಲಿ ಎತ್ತಿದ್ದೀನಿ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.